ಕಾಂತೇರಿ ಜಮಾದಿ ಐವೇರು ಶಕ್ತಿಯನ್ನು ಮನಸ್ಸು ಎನ್ನ ಆರಾಧ್ಯ ಶಕ್ತಿ ಗುರುಗಾಮಿಯನ್ನು ಸ್ಮರಿಸಿಕೊಂಡು ವೇದಿಕೆಯಂಚಿನ ಪೂಜ್ಯ ಸ್ವಾಮೀಜಿ ಕರೆದ ಒಂದು ವೇದಿಕೆಯಂಚಿನ ಮಾತ ಎನ್ನ ಆತ್ಮೀಯರಿಗೆ ದೈವ ಭಾಷೆಗಳಲ್ಲಿ ಸುಧಾರಣೆ ಪಾತ್ರೆಗಳು ರಾಸಿಗೆ ಬಲಿಬಾರ್ವೆ ಬಣ್ಣದಲ್ಲಿ ಮಾತ ಕರೆದ ರಾಸಿಗೆ ಬಲಿಬಾರ್ವೆ ಮೂಲ ಸೇರಿದಂಚಿನ ಮಾತ ಎನ್ನ ಈ ತುಳುವ ಬಂಧುಲೆ ಬಾರಿ ಪರ್ವದ ವೇದಿಕೆಯಲ್ಲಿ ಬಾರಿ ಖುಷಿಯಾಗಿ ವೇದಿಕೆ ತುಳು ಒಳದ ಜಾತ್ರೆ ಪರ್ಮಾಟ ಮಂತ್ರ ಮಾತ ಇನ್ನೇನ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮ ಅನೇಕ ಸ್ವಾಮೀಜಿನೊಟ್ಟಿಗೆ ನೀಡೇಟ್ಲಲ್ಲಿ ಬಾರಿ ಖುಷಿತಲ್ಲಿ ಪಾತ್ರದೊಂದಿಗೆಲ್ಲ ಈಗೆಲ್ಲ ಶ್ರೀಕಾಂತ್ ಬಿಟ್ಟರೆ ಬಾರಿ ಮಲ್ಲ ಅಭಿಮಾನಿ ಈಗ ಅನೇಕ ಸತ್ಯಾರಲ್ಲಿ ಕೆಲವು ಭಾಷಣಕ್ಕೆ ಎಂದಾಗ ಎಂಟೊಂದು ಅಂತಾನೆ ಅವರು ನಂಜನಿ ಬಾರಿ ಇನ್ನಿಲ್ಲ ಇತ್ತಲ್ಲ ದಾರಿಗಿನ ಎಂಟೊಂದು ಪಾತ್ರವನ್ನು ಪಟ್ಟ ಇದ್ದ ಎಲ್ಲಿಯ ವ್ಯಾಪ್ತಿಗಳ ಪಾತ್ರಗಳು ಒಂದು ರಾಷ್ಟ್ರೀಯ ಚಿಂತನೆಯನ್ನು ಬಾರಿ ಶೋಧನೆ ಯಾರು ಎಲ್ಲಿಯ ಪ್ರಾಯರು ನಮ್ಮ ಇಲ್ಲದವರಿಗೆ ನಂಗೆ ಒಂದು ಪ್ರೇರಣೆ ಬಂದಾಗ ಬಾರಿ ಖುಷಿ ವಿಷಯ ಬಾರಿ ಬಾರಿ ಖುಷಿಯಾಗ ಅಂತೆ ಇಲ್ಲಿ ನಿಜವಾಗ್ಲೂ ಯಾವ ಬಾರಿ ಖುಷಿ ದೇವರಲ್ಲಿ ಪಾತ್ರೆಗಳು ಜಾತಿ ವಿಭಾಗಕ್ಕೆ ವಾಗ್ಮಿ ವಾಚಕ ವಾಚಾಲಿ ವಾಚಸ್ಪತಿ ವಿದ್ಯಾವಾಚಸ್ಪತಿ ಬೃಹಸ್ಪತಿ ಏನೆಲ್ಲ ಸಾಧ್ಯತೆ ಮಂಡಲ ವಿದ್ಯಾವಾಚಸ್ಪತಿ ಅವರ ನಮ್ಮ ಕೇಳುವ ತುಳುನಾಡದ ದೈವಾರಾಧನೆಯ ಬಗ್ಗೆ ಐತೆ ಇಲ್ಲಿ ಬಾರಿ ಬಾರಿ ವಿಶೇಷ ಪಂಡ ಇಲ್ಲಿ ಎನ್ನ ಪರಿಚಯ ಪಂಡುನಂತಿನ ಪರಿಸ್ಥಿತಿ ನಿರ್ಮಾಣ ಆತನು ಕೋಡೆ ಮುಟ್ಟಂಜಿಯನ್ನು ಎಂಟು ಹಿಂದೂ ಆದಿರ್ತದೆ ಒಂದು ಹಿಂದೂ ಬುದ್ಧಿಜೀವಿ ಅವನ ಪರಿಸ್ಥಿತಿ ಎಲ್ಲಿಯ ವಿಚಾರದಾರೆ ಮತ್ತೊಂದು ಆರಾಧನಾ ಪದ್ಧತಿಯನ್ನು ಪ್ರಶ್ನಿಸೇನೋ ಈ ಮಂತ್ರ ಮೂಲ ಈ ಆದಿ ಬೆಮ್ಮೆರೆ ಈ ಸೃಷ್ಟಿ ಮಾಡ್ಕೊಂಡವೇ ಐಕೆ ಕೂಡ ಯಾರು ಮೂಲ ಇಟ್ಟನಂಚಿನ ಜನಗಳಿಗೆ ಸುರೂತ ಪಾತ್ರೆ ನಾನು ಕೇಳಿ ನನ್ನ ಪರಿಚಯ ಮಾಡ್ಪೆ ಬಾರಿ ಎಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಥಮಿಕ ಸದಸ್ಯರು ಮತ್ತೊಂದಿರ್ತದೆ ಅನೇಕ ಸಂಘಟನೆ ಮಾತ್ರ ಯಾರು ಪ್ರಬಂಧಕ್ಕೆ ಆಗಬಹುದು ಒಂದಾದ ವರ್ಷ ಹಿಂದೂ ಜಾಗರಣ ವೇದಿಕೆಯ ಕೆಲಸವನ್ನು ಮಾಡ್ತದೆ ಈಗಿಲ್ಲ ಆ ಪರಿಚಯ ಕೊಡೋದಂತ ಈಗ ರಾಧಾಕೃಷ್ಣ ಚಂದ್ರ ದಾಯ ಪರ್ಣಕ್ಕೆ ನೀವು ಏರಿನ ಕೋರ್ಟದ ಮಾಡ್ಕೊಳವತ್ತ ಅಂದ್ರೆ ಜನಸಾಮಾನ್ಯ ಗೊತ್ತಾಗக்கூடாது ವಾದಿನೋತ್ತಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಿಡಿದ ಅಲ್ಲಿ ಆ ಪ್ರಾಥಮಿಕ ಸದಸ್ಯತ್ವದಲ್ಲಿ ಆ ಖಾಸಗಿ ಸಮಾರೋಪ ಅಂದಾಗ ಅವರು ನೀವು ದೀಕ್ಷದ ಲೆಕ್ಕ ಕೇಳಿ ಒಂದು ಕಾರ್ಯಕ್ರಮ ಆಗ್ಬೋದು ಆನಿಂದ ಬುಕ್ಕ ಇನ್ನು ಮುಟ್ಟಲ್ಲ ಯಾವ ಒಬ್ಬ ರಾಷ್ಟ್ರೀಯ ಪಕ್ಷದ ಒಂದು ಪ್ರಾಥಮಿಕ ಸದಸ್ಯವನ್ನು ಪಡಿತೀವಿ ಎನ್ನ ಜಾತಿಯ ಬಂಟ ಸಂಘದ ಮೆಂಬರ್ಲ ಏನಾಗ್ತದೆ ಒಬ್ಬೇ ಒಂದು ಸಂಘಟನೆದ ಮೆಂಬರ್ಲ ಏನಾಗ್ತದೆ ದಾಯಿಗಿರಿಕೆಯಿಂದ ಎನ್ನ ಕನ್ಯೆಗಳು ಈ ದೈವಾರಾಧನೆಯ ಬಗ್ಗೆ ಯಾವ ಈ ಒಂದು ನಮ್ಮ ಸಮತೋಲಿನಂತೆ ಒಂದು ಜನಪ್ರಿಯ ದೈವಾರಾಧನೆ ಹಾಲಾಗಿ ಏಪ ಈ ಒಂದು ಎಲ್ಲಿಯ 16-17 ಈ ವರ್ಷದ ಜವನರಿಗೆ ಈ ದೈವದ ಬಗ್ಗೆ ಒಂದು ಏಪಲ್ಲಿ ಮಾಹಿತಿ ಕೊಟ್ಟರು ಕುಡದ ತುಳುನಾಡ ಕೂಪನ ಯೋಗ ಬರ್ಬೋದು ಆನೆ ಏನು ಮಾತ್ರ ಮಂತೊಂದು ಅಯ್ಕೊಂಡ ಈ ಬಾರಿಯಲ್ಲಿ ಬೇಜಾರದ ಸಂಗತಿ ಕೇಳ ನಮ್ಮ ಬ್ರಾಹ್ಮಣ ವಿರೋಧಿಯತ್ತೆಯನ್ನ ಈ ವೈದಿಕ ವಿರೋಧಿಯತ್ತೆ ದಾರಿನಂಬಿಕೆಯಿಂದ ಎನ್ನ ದೈವ ಏಪ ಮುಕ್ತ ತಂತ್ರಿದ್ದಾರೆ ಅಂತ ಹೇಳ್ಕೊಂಡ ಆನೆ ಮುಕ್ತ ಬ್ರಾಹ್ಮಣ ತಂತ್ರವರ್ಗೋಗಿ ಕರೆತಕ್ಕವರಲ್ಲ ಇದೀಗ ಈ ಮಾತ ತುಳುನಾಡನ್ನು ಬಂಡಿಪೆಟ್ಟಿಗೆ ಒಂದು ತುಳುವಪ್ಪೆಯನ್ನು ಬಂಡಿಪೆಟ್ಟಿಗೆ ನೆಟ್ಟು ಮಾತೆಲ್ಲ ಒಳ್ಳೆ 10 ಜೋಕಲ್ಲ 1 ಜೋಕಲ್ ಲೆಕ್ಕ ಬಹುತೊಡೊಂದು ಏಕತ್ವ ನಂಚಿನ ಒಂದು ತುಳುನಾಡು ನಮ್ಮ ದೈವಾರಾಧನೆ ನಾವು ಒಂದು ಮಾಂತ್ರಿಕ ಶಕ್ತಿ ಅತ್ತೆ ಅವನಿಗೆ ಕಾರ್ಮಿಕ ಶಕ್ತಿ ಐತೆ ಐದು ಬಾರಿಸೋದು ಬರ್ತಿದೆ ಅದರಲ್ಲಿ ಅನ್ನ ಇದೆ ಬನ್ನ ಇದೆ ಆಹಾರ ಇದೆ ವೇಷಭೂಷಣ ಇದೆ ನಡೆ ನುಡಿ ಇದೆ ಆಚಾರ ವಿಚಾರ ಇದೆ ಆಚರಣೆ ಇದೆ ವಿಚಾರಣೆ ಇದೆ ಪರಿಪೂರ್ಣ ಅಂಜನೆ ಅವಳ ಈ ಬಾರಿ ಶೋಭಿಸಿನ ಅಂತೇಳ ನಮ್ಮ ದೈವಾರಾಧನೆಗೆ ಮಾತ ನಮ್ಮ ಇಟ್ಲ ಒಬ್ಬ ವಾವ ವರ್ಗವಲ್ಲ ಆ ವರ್ಗವು ಮಾತೆಗಳನ್ನು ಸೇವೆ ಅಂತೇಳಿ ಅವಕಾಶ ಅಂತೇಳಿ ಆರಾಧನಾ ಕ್ರಮ ಅಂತ ಬಂದ ದೈವಾರಾಧನೆ ಐದು ನನಗೆ ಈ ನಾವು ಅಕೇರಿಗೆ ಒಂದು ಆಗಿನ ರಡ್ಡು ವಿಶೇಷವಾಗಿನ ಕ್ರಿಶ್ಚಿಯನ್ ಪಕ್ಕ ಮುಸ್ಲಿಂ ಇದನ್ನ ಮತಧರ್ಮವನ್ನು ಐಕ್ಯ ನಮ್ಮ ದೈವಾರಾಧನೆಗಳನ್ನು ಮಾತೋದಿಕ್ಕೆ ನೆನಪುದಿದೆ ದೈವಾರಾಧನೆ ಬಂದು ನಾವು ಮಾತ ಒಂದು ಜಾತಿ ಬಂಧುಗಳು ಮಾತೆಯನ್ನು ಕೊಟ್ಟು ಇನ್ನೀಗಲ ಅನೇಕ ಜಾಗದಲ್ಲಿ ಮಾತ ಇನ್ನಿಲ್ಲ ಇನ್ನಿ ಉಳ್ಳಾಲ ಉಳಿಯಾಳ ಮಾತ ಇನ್ನಿ ಅಂತೋನಿ ಒಂದು ಕ್ರಿಶ್ಚಿಯನ್ ದೈವಲೆ ಸುರುಕು ಬಾಯಿ ಬಿಡ್ತಾನೆ ಇನ್ನು ಅನೇಕ ಜಾಗಗಳಲ್ಲಿ ನೀವು ಈ ಗಂಟೆ ಮಾತ್ರ 1997 ಮಂದಿ ಕಟ್ಟೆ ದೈವಲೆತ್ತು ಇನ್ನು ಮುಸ್ಲಿಮರುಗಳಂತೆ ನಮ್ಮ ಇನ್ನಿ ಅವರು ಉದ್ಯೋಗ ಮಾಡಲು ನಮ್ಮ ಇನ್ನಿ ಜಮಾತೆ ಪಟ್ಟ ಹೆಸರುಗಳು ಸರಪಳಿಗೆ ಬೇರೆ ಬೇರೆ ಜಾಗದಲ್ಲಿ ಮಾತಾಡ್ತೀನಿ ನಾನು ದಾಯಿ ಪಡ್ಕೊಂಡಿದ್ದೆ ಅಂತ ಮೇಲಿನ ನಮ್ಮ ಮಾತೆಗಳ ಪ್ರತಿಯೊಂದು ಬದುಕೋದಾಗಿ ನಾವೇ ನಮ್ಮ ನಿಮ್ಮಲ್ಲ ಜೀವನ ಇನ್ನಿ ದೈವಾರಾಧನೆ ನಾವು ಎಲ್ಲಿಯ ವಿಚಾರಗಳು
ಒಂದು ಉದಾಹರಣೆಗೆ ಗಣವಮಾನ ಅದನ್ನು ನಮಗೆ ಈ ತುಳುತ ವಿಷಯಗಳ ಪೊಂಬಾಟ ಉಂಟು. ಪ್ರತಿ ಒಂದರಲ್ಲಿ ಕೆಲವು ಸರ್ತಿ ನಮ್ಮ ಕುಟುಂಬದ ಮೂಲ ಮಾಡೋದು ನಾಗನ ಮೂಲ ಮಾಡೋದು ದೈವದ ಮೂಲ ಮಾಡೋದು ನಮ್ಮ ದೈವಾರಾಧನೆ ಬಂದ ಐದು ಮೂಲ ಹೆಚ್ಚಿನ ಪುನವೇ ನನಗೆ ಇಲ್ಲಿ ತಿಳಿಯದೆ ಕೊಡೋಣ ಅಂತ ನಮ್ಮ ಇಲ್ಲಿ ಇದಾದ ಮನಪೇರ ಸಾಧ್ಯ ಉಂಟು. ತುಳುನಾಡಿನ ಮಾತೆಗಳ ನೆನಪುಡು ಬೆಮ್ಮೇರಿಗೆ ಬಂದ್ಕೊಂಡ ಶಕ್ತಿ ದೇವೇರಿಕೆಯಿಂದ ಈಶ್ವರಿ ದೈವೇರಿಕೆಯಿಂದ ಬೆಮ್ಮೇರಿ ಒಂದು ತುಳುನಾಡದ ಸೃಷ್ಟಿಕರ್ತೆ ಈ ನಮ್ಮ ದೀಪದಂತೆ ನಾವು ಈ ಉರ್ಕಲತ್ತ ಚಂದ್ರಿಕೆದ ಸುತ್ತೆ ದಾಯಿಗೆ ಕೇಳ ನನಗೆ ಗೊತ್ತಿದ್ವಿ. ಆ ಬೆಮ್ಮೇರ ನಮ್ಮ ಓಲ್ ತುಪ್ಪ ಅಂತ ಕೇಳ ನನಗೆ ಗೊತ್ತಿದ್ವಿ. ದಾಯಿಗೆ ಕೇಳ ನೆನಪುದಿದೆ. ಇನ್ನು ಒಬ್ಬೇ ಒಂದು ದೈವದ ಕಲಾಟಿನ ಯಾವ ನಾನಲ್ಲ ಒಂದು ಭಾರಿ ವಿಶೇಷವಾಗಿನ ನಿಮ್ಮದ ಈ ಭಾರಿ ಜನ ಮೂರು ಸೇರಿದ ನಮ್ಮ ಈ ಸಮಕಾಲೀನ ನಟಕ್ಕೆ ಈಗ ದಾರಿ ಬೇಜಾರಿಕೆಯಿಂದ ಒಂಜಿ ಮೂರು ಕಾಂತೇರಿ ಜುಮಾದಿನ ಮೂಜಿ 5 ನೇಮ ತೂಕ ನಕಲಪ್ಪ ಇದೆ ಪೂರ್ತಿಯಾದ ನೇಮದಲ್ಲಿ ಬಾರ್ಮೆದ ಪೋರುಪೇನು ಬಂತು ನಕಲಪ್ಪ ಇದೆ ನಂಗೊಂದು ದುಡ್ಡು ಕೊರಿಯೇ ಒಂದಿಗೆ ಕಲಪುಗೆ ಪರಕೆ ಕೊರಿಯೇ ಒಂದು ಮೂಲ್ಯದ ತೊಂದರೆ ಪನ್ನಾಡಿ ನಮ್ಮ ದೈವಾರಾಧನೆ ಮುಗಿದದ್ದು. ಈಗ ನಕೈಲ ನಕಲ ಭಾವನಾತ್ಮಕ ಸಂಬಂಧ ಬೋಧಿತ್ತು ವ್ಯವಹಾರಿಕ ಸಂಬಂಧ ಆಗ್ತದೆ. ಪರಕೆ ಕೊಟ್ಟು ಕುದರ್ದು ಬಾರ್ನು ಇನ್ನು ಮಾತ್ರ ಈಗಿನ ವ್ಯವಹಾರಿಕ ಸಂಬಂಧ ಎಂಕದಲ್ಲ ಕೊರಿಯಂದೇ ಅದಕ್ಕೆ ಕೊಡ್ಪೆ ಇದು ದೈವಾರಾಧನೆ. ದೈವಾರಾಧನೆ ಪಂಡ ಒಂದು ಕೊಡುಕೊಳ್ಳುವಿಕೆ ದೈವಾರಾಧನೆ ಪಂಡ ಈ ಮಣ್ಣದ ಗಾಳಿ ನೀರು ನಮ್ಮ ಇಂಚಿನ ಈ ಭೂಮಿದ ಸುತ್ತ ಬೆಂಬೆರಗೊಂಡ 5 ಪಡೆಪುಣೆ ಕೊಂಜಿ ಆರಾಧನೆ ನಂಪುಣೆವಿನ ದೈವ ನಂಬಿಪೆಟ್ಟಿಗೆ ಉದ್ದಾರಾಯಣ ಕೂಡ ದೈವ ನಂಬುನತ್ತೆ ನಮ್ಮ ವೈಕನಂತಿನಲ್ಲಿ ಕಠಿಣ ಕಟ್ಟುಪಾಡದ ನಿಯಮದ ಅನಾವರಣವೇ ದೈವಾರಾಧನೆ. ಇನ್ನು ಅನೇಕ ಜನಗಳಿಗೆ ಬೆಂಬಲ ಬಂಪುಣಂತೆ ಇನ್ನು ಈತ ಜನ ಸೇರಿದಿತ್ತಲ್ಲ ಈ ಪರಿಸರದ ದೈವಾರಾಧನೆಯ ಸುದ್ದಿನ ಪಾತಿರೆಲ್ಲ ನನಗೆ ಆತ ಬೇಜಾರಾಗ ಅನೇಕ ಜಾಗದಲ್ಲಿ ಗಡಿನ ಬೇರೆ ಬೇರೆ ಜಾಗದಲ್ಲಿ ಮಾತ್ರ ಪಿಯನ್ನ ದೈವಾರಾಧನೆಯಲ್ಲಿ ಸಾಧಾರಣ ಒಂದು ಅಲ್ಪದಲ್ಲಿ ಅಸ್ತಿತ್ವವನ್ನು ಹೊರತುದು. ಇನ್ನು ಇಂಚಿತ್ತ నుండి ಇನ್ನು ಈ ಒಂದು ಅಮ್ಮ ಪೇರಪ್ಪು ಅತನ ಸುಧುಲಪ್ಪು ಅತನ ಬೇರೆ ಬೇರೆ ಕಾರ್ಯಕ್ರಮಗಳು ವಾ ದೈವದ ಕಲಕ್ಕೆ ರಾಸಾಯನಿಕ ವಸ್ತುವನ್ನು ಪೋಯರ್ನೇ ಬಲ್ಲಿದಿತ್ತನ ಅಂತಿತ್ತನ ರಾಸಾಯನಿಕನೇ ಕೆಲ ದೈವವನ್ನು ನೈತನ ಗರ್ಭಗಳು ಪಾಡಿರತ್ತನಿಗೆ ಮಾಡ್ಕೊಳವೇ ನಮ್ಮ ದುಃಖ. ವಾ ರಾಸಾಯನಿಕ ಪದಾರ್ಥ ಪೋಯರೆ ನಮ್ಮ ದೈವದಲ್ಲಿ ಮಾತ್ರ ಈಗಿನ ಪೋಯರೆ ಎಡ್ಡ ಪೇರಿ ಎಡ್ಡ ನೆಯ್ಯಿ ಎಡ್ಡ ಪಂದು ಎಡ್ಡಂದು ಎಡ್ಡಾರಿ ಎಡ್ಡ ಇದು ಮಾತ್ರ ನಮ್ಮ ಇಲ್ಲವಾಯಿ ನಾನು ಉತ್ತರ ಅಂಗಡಿತನ ಇರಲಿಲ್ಲ ಅಂಚಿತ್ತನ ಈ ದೈವ ನೀನು ತೋಣಗೈನಿ ಇವಾಗ ಇಡೀ ಒಂದು 20,000 ಗಟ್ಟಲೆ ಎಕರೆದಲ್ಲ ಇತ್ತನಂತಿನ ಏತಿ ಗುಡಿ ಗೋಪುರಗಳು ಆಲಡಿಲು ನಾಗಬರ್ಕು ಚಾವಡಿಲು ಬರಡಿಲು ಬಂಡಿದ ಭಕ್ತಿಯ ತೊಲಸರದ ಗಂಡ ದೊಂಪದ ವ್ಯಾಪನ ಬೇರೆ ಬೇರೆ ರೀತಿಯ ಮಾತ ಇನ್ನು ಈ ರೀತಿಯಲ್ಲಿ ರಾಸಾಯನಿಕದಿಂದ ಅವನಂತಿನ ಸೊತ್ತು ನಮ್ಮಂತ ಪಂಪುಣವು ಇನ್ನು ಬಾರಿ ಬೇಜಾರ್ಬೇಕು ಆಗ ಇನ್ನು ಎಕಡೆ ಇತ್ತ ಪಲ್ಲೆಕಡೆ ನೀನು ಮನ್ಪುನಾಗೇರಿ నేను ఢిల్లీ పోడు దశరథ పడుతున్నాయి మనుకోలేదు నమ్ముడి దెయ్యం నమ్మున్నాయి నీ మందద నీరు గాలి పడినాయి ಮುಲ್ಪಾದ ದೈವಗಳು ಯಾರು ವಾಕಾಲೋಗಲಯ ನೀ ಜಾಗಿನ ಬಿಟ್ಟು ಹೋಗಲ್ಲ ಎಂದು ಕಟ್ಟುಮಕ್ಕಳತ್ತನ ದೈವದ ನರ್ತಕ್ಕೆ ಒಂದು ಬಾಯ್ದಿರ್ತದೆ ಯಾರು ವಾಕಾಲೋಗಲ ಈ ಮಣ್ಣನ್ನು ಬಿಟ್ಟು ಹೋವ ಎಂದು ಬಂದು ಈ ದರಿಯತ್ತುದಲ್ಲ ಇಲ್ಲಿ ನಮ್ಮ ಭೂಮಿಯಾದಂತು ಅದನ್ನ ನೀನು ಆ ಉಲ್ಪಾದನ ಕಲ್ಲನ್ನ ನಾಗರ ಕಲ್ಲನ್ನ ಬುಕ್ಕೊಂಡ ಮಾತ್ರ ಸ್ಥಾನಫಲತನ ಜ್ಯೋತಿಷ್ಯರ ಆತನ ಈ ಮಂಪುನಂತಿನ ವೈದಿಕ ವಿಭಾಗಗಳು ಐಕೊಳ್ಳೇನು ಮುಲ್ಪಾದ ಸ್ಥಾನಫಲತನ ಮಂಪಾಯನ್ನು ಮಂಪುನಂತಿನ ಏಕ ತೀರ್ಮಾನದಿತ್ತು ಅಂತಲ್ಲ ಇಲ್ಲಿ ನಮ್ಮ ಇತ್ತಿನ ಹಲವಾರು ಭೂಮಿ ಪೋತು ಬೇರೆ ಜಾಗಿ ಪೋತು ಇನ್ನು ಅಂಚಿತನ ಬಾರಬಾಡಿನ ಕಂಬಗಳು ಬಲಿಯಾಗಿರ ಕಾರಣವಲ್ಲ ನಮ್ಮ ನೀರಿದ ಗಾಳಿ ತಿಂತನಂಚಿನ ನಮ್ಮ ಜನಗಳು ನಮ್ಮ ರಾಜಕಾರಣಿಗಳು ನಮ್ಮ ಜನಪ್ರತಿನಿಧಿಗಳು ನನ್ನ ಜಾತ ಪೋಯರೊಂದಿಗೆ ಹಬ್ಬದಾರಿಗೆಲ್ಲ ತನ್ನ ಆಸ್ತಿತ್ವವನ್ನು ಕಲ್ಪನ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈ ಮೇಲೆ ಕಾಂತಬಾರಲ್ಲ ತನ್ನ ಆಸ್ತಿತ್ವವನ್ನು ಕಲ್ಪನ ನಿರ್ಮಾಣ ಆಗ್ತದೆ ಇನ್ನು ಕೂಡಲಿಕ್ಕೆ ನೇನೆ ಇನ್ನು ಆ ಬಲ್ಕುಂಜದ ಭೂಮಿ ಎಷ್ಟೋ 1000 ಗಟ್ಟಲೆ ಹೋದೊಂದು ಇದು ಬ್ರಿಟಿಷರ್ನ ಡಚ್ಚರ್ನ ಫ್ರೆಂಚರ್ನ ಅನ್ಯ ಧರ್ಮೀಯರನ್ನ ದಾರಿಯತ್ತೆ ಈ ಮಣ್ಣದ ನೀರು ಗಾಳಿ ತಿಂತನ ತುಳುವೆ ಮಕ್ಕಳ ಅನ್ಯಾಯದ ಪರಮಾವಧಿ ಇನ್ನು ನೆನಪಿದೆ ಯಾಕಂದ್ರೆ ಈ ರಾಜಕಾರಣಿ ಆದ ಎಂಗಳು ಎಂತನೇ ನಿಮ್ಮನೆ ಪರಿಚಯದಾಗ ಹೆಚ್ಚಿನ ವಿಚಾರ ಮಂಡನೆ ಮಾಡ್ತೇವೆ ಆತ್ಮನ್ ಪುನಗುಟ್ಟಿ ಎನ್ಮುನೆ ಪರಿಚಯದಾಗ ಆತನ ಭಾಷೆದ ಪರಮಾಟ ಪುನಗುಟ್ಟಿ ಯಾಕೆ ತುಳುನಾಡದ ಜನಪ್ರತಿನಿಧಿಗಳು ಈ ಮಣ್ಣದ ಈ ದೈವಾರಾಧನೆ ಸಾಂಸ್ಕೃತಿಕ ಕಲೆಗೊಂಡು ದಾದ ಮಾತ ತಿರುಗಬಹುದು ಅನ್ನತಾಪರು ಮುಕ್ಲೇನಲ್ಲಿ ಜನಪ್ರತಿನಿಧಿ ಪಂಪುನಾಯನ ಆಯ್ಕೆ ಪಂಪುನ ಅಂತಿನ ಅವರಿಗೆ ಒಪ್ಪುದು ಈ ಭೂಮಿಗ ಈ ನಮ್ಮ ಗ್ರಾಮದ ನಮ್ಮ ವಿಧಾನಸಭಾ ಕ್ಷೇತ್ರದ ಗಡಿಕಲ್ಲ ಗೊತ್ತಪ್ಪು ವಾ ಇಲ್ಲದಲ್ಲ ವಾ ಭಾವನೆಗೊಪ್ಪ ವಾ ಇಲ್ಲದಲ್ಲ ವಾ ನಮ್ಮನೆಯ ದೈವವುಳ್ಳ ಎಂಚಿನ ಉಂಡು ಪಂಪುಣವ ವ್ಯಕ್ತಿಗಿಂತ ರಾಜಕಾರಣಿಗೆ ಗೊತ್ತು ಕೊಡುತ್ತೇನೆ ಇಂಥ ಜನಪ್ರತಿನಿಧಿಗೆ ಗೊತ್ತು ಕೊಡುತ್ತೇನೆ ಒಬ್ಬೇ ಒಂದು ಜನಪ್ರತಿನಿಧಿ
ಯಾವಾಗ ಈತನೇಟ ನಿಖಲ ಅವ್ರ ನೇಮ ಇಂಚಾಪಲು ನಿಖಲ ನೇಮ ಏತು ತಾರಾಯಿಗಳು ಅತನ ನಿಖಲ ಬೇರೆ ವಾ ಕಟ್ಟಾಪಲು ಕಟ್ಟಗದಾಲ ತೊಂದರೆ ಬರ್ಪಡ ದಾಲ ಒಂಜಿ ನರಮಾನ್ಯ ಕೇಂದ್ರೀ ನಮ್ಮ ಓದುದ ಬ್ರಿಟಿಷರನ್ನ ಆಡಳಿತ ಪುನಗಳಿಗೆ ಕದರಿನ ಕೆಲವು ರಥೋತ್ಸವವಾಗಿ ಬೇತೆ ಬೇತೆ ಕಾರ್ಯಕ್ರಮನಾಗ ಬ್ರಿಟಿಷ್ ದೊರೆ ಒಲ್ಲಿ ಕುದುರೆ ಹೋದ ಕಾರ್ಯಕ್ರಮ ಸರಿ ಮಂತು ಬೇರೆ ಇದ್ದ ಅಂತ ಕೂದೊಂದು ರೌಂಡ್ ಹಾಕಿ ಬರ್ತೇವೆ ಜವಾಬ್ದಾರಿ ಆಂಡ ನಮ್ಮ ಜನಪ್ರತಿನಿಧಿಗಳು ಒಂದೇ ಒಂದು ಹೇಳಿಕೆಗೆ ಇನಿ ಮುಲ್ಪದೊಂದು ದೈವಾರಾಧನೆಗೆ ಒಂದು ನಿಯಮ ಉಂಟು ಬಂಡಾರ ಪೋಪನಕ್ಕೆ ಒಂದು ಪತಾನ ಉಂಟು ಅತನೊಂದು ವಲಸೆರ ಕಂಡ ಉಂಟು ಇನ್ನೊಂದು ಕಠಿಣ ಕಟ್ಟಿಬಾರ್ದ ನಿಯಮ ಇನ್ನೊಂದು ಏನೊಂದು ವ್ಯಾಪ್ತಿ ಬಾರಿ ನಮ್ಮ ಮುಂಚೊಂದು ಅಸ್ಮಿತತೆ ಅಂದೊಂದು ಐನ ಒರಿಪೋಡು ಬಂದ್ಬಿಡ ದೃಷ್ಟಿಗೆ ಹೋಲಾಂಡವನ್ನು ಹೇಳಿಕೆ ಕೊಟ್ಟು ದೈವಾರಾಧನೆ ಬಗ್ಗೆ ದಾದಾಂಡವನ್ನು ಸೊಲಗಿಸ್ತೇವೆ ಏನಿಲ್ಲ ದಿಟ್ಟಿಗೆ ಇದಕ್ಕೆ ಕಾರಣ ಐತೆ ಏಪಲ ಮನುಷ್ಯರಿಗೆ ಜಯತ್ತ ಒಂದು ಸೂಚನೆ ತಿಕ್ಕಿರಬಲ್ಲಿಗೆ ಎಲ್ಲ ದಾದಾ ಪಂಪನಾಚಿನಲ್ಲಿ ಸೂಚನೆ ಪೆರಬಲ್ಲಿಗೆ ಇನ್ನಿತ ಜನಪ್ರತಿನಿಧಿಗಳಿಗೆ ದಾನಾತನದಕ್ಕೆಲ್ಲ ಎಲ್ಲ ಇದು ಗೆಲುವುಂದೇ ಪಂಪನಾಚಿನ ಗೊತ್ತಿತ್ತನೆ ಎನ್ನ ಇಂಥ ಪರಿಸ್ಥಿತಿನ ತೂನಾಗ ಪ್ರತಿ 5 ವರ್ಷಗಳ ವ್ಯವಸ್ಥೆಗಳು ಬದಲಾವಣೆ ಮಾತ್ರ ನನಗೆ ಪ್ರಶ್ನೆ ಅನ್ಕೊಳ್ಳಿ ನಿಂತುವುದು ದಯಪಂಡ ಈ ನಮ್ಮನೆ ಮೈಸೂರು ಅಲ್ಪ ಮುಲ್ಪ ಕೊರಗತನೆಯಾಗ ಐಕ್ಯ ಪಂಪನಾಚಿನ ವ್ಯವಸ್ಥೆ ಮಾತು ಆಲಪ್ಪ ಒಂದೇ ಒಂದು ದಿಗ್ರ ಈ ಬೋಡಾಪಂಚಿನ ಮುಕ್ತ ಜನಪ್ರತಿನಿಧಿಗಳು ಆ ಏರಿಯ ಜನಪ್ರತಿನಿಧಿಗಳು ಈಗ ಅತನ ಹೇಳಿಕೆ ಕೊಟ್ಕೊಂಡು ಅತನ ನಿಪುಣವನ್ನ ದಾಯನಿಸಿಯಿಂದ ಇನಿ ದುಂಬು ಗುತ್ತು ಗಡಿ ಪಂಪನಾಚಿನ ವಿಚಾರ ಇತ್ತನಲ್ಲ ದುಂಬು ಇನಿ ಗೂಡದಲ್ಲೂ ದೇವಸ್ಥೆಗಳು ಗುತ್ತುಲು ಬಾರಿಕೆಗಳು ಒಂದು ಮಾತ್ರ ದಾದವಂತು ಅಂತ ಅಂದ್ಕೆಂಡ ಇನಿ ಮಂತ್ರನಂಚಿನ ಇಂಚಿನ ಸರ್ಕಾರದ ವ್ಯವಸ್ಥೆ ನಾ ಇಲ್ಲದಲ್ಲಿ ಬಂತು ಅಂತೆ ನನ್ನ ನಿಮ್ಮ ದೈವ ಅಂಚತ್ತು ನಮ್ಮ ದೈವ ಕಟ್ಟಿ ನೇಮರು ಆ ಕಾಲಕ್ಕೆ ಏನು ಬರ್ಬೇ ಆ ವಾಪರ್ತುಡು ಬರ್ಬೇ ಏನೇನು ಬರ್ತು ಕೈ ಸೇರಿದೆ ಅಕೇರಿಗೆ ಸರ್ಕಾರ ಬೈತು ನಾನು ನಮ್ಮ ದೈವ ಕೇಳಿ ಅನೇಕ ಜಾಗಲಿ ಸರ್ಕಾರ ಕೈ ಸೇರಿದು ನಾನು ಅಂದ ಸರ್ಕಾರದ ಪ್ರತಿನಿಧಿಯಾದ ಬದಲಾಗ ಮಾತ್ರ ದೈವದ ನೆನಪು ಬಂದು ಪೂರ್ತಿ ಒಂದು ಏತು ಬಿದ್ದಿತ್ತು ನಾವಲ್ಲತ್ತೆ ಮುಲ್ಪದಲ್ಲಿ ವ್ಯವಸ್ಥೆ ಇಡೀ ನೇಮಂತುವುದು ಗ್ರಾಮದ ಅಲ್ಪಲ್ಪದ ನೇಮನು ಭಾಗಿಯಾದ ಅವನಿ ಸಂಸ್ಕಾರ ವಿಚಾರ ಮಾತೆಗೆ ತೆರೆದುಕೊಡು ಕಾರ್ಯವನ್ನಿ ಸಾಮಾಜಿಕವಾದ ಕೂಡ ಯಾರಂದ್ರೆ ದೈವಾರಾಧನೆ ದಾದಾಂತಿಕೆಯಿಂದ ಇನಿ ಪ್ರತಿ ಇವರ ನಮ್ಮ ಹಿರಿಯಾಗಲೇ ಭಾರಿ ಚೌಕಡೆ ನೇನಿ ಭೂಮಸೂದೆ ಕಾನೂನು ಬರ್ತನಂಚಿನ ಕೊಟ್ಟುಲ್ಲ ಇನಿ ಏತೋ ಇತ್ತನೆ ರಾತ್ರಿ ಬಲ್ಪದಲ್ಲಿ ದಾಲಚಂದ್ರ ಕಾತೆ ಆ ಪೊರ್ತುಗಳಿಗೆ ಬಂದಂಗಾಯಿ ಮಾತು ಎಣ್ಣೆ ಹೊತ್ತು ನಕಲೋಗ್ಲೇರಿ ಪಡಿತರಿಂದ ಬಾರ ಮಾತು ನವರಾತ್ರಿ ಪರ್ವ ಮಾತು ನಕಲೋಗ್ಲೇರಿ ಭಾರಿ ಕಷ್ಟವು ಮಾನಾದ್ರೆ ಇನಿ ದೈವಾರಾಧನೆಯಿಂದ ನಮ್ಮ ಕೊಯ್ತು ಕುರಿಯಿರಿ ನಮ್ಮ ಈ ದಾನವಂತದ ಅಂತ ಕೇಳಿದ ನಮ್ಮ ಊರು ಸೇರಿದಾಗ ಜೋಗುಗಳು ನೀವು ಕೇಳಿರಂದ ಹೂಕರ ಬಣ್ಣದಾದ ನೇಮ ಬಣ್ಣ ಹೆಂಚಿನ ಬಲಸಿ ಬಣ್ಣ ಹೆಂಚಿನ ಅತನ ಇನಿ ಒಂದು ತಂಬಿಲ ಬಣ್ಣ ಹೆಂಚಿನ ಇನ್ನು ಅಗಿಲ್ ಬಣ್ಣ ಹೆಂಚಿನ ಕೋರಿಗುಂಟ ಬಣ್ಣ ಹೆಂಚಿನ ಇನ್ನು ಬಂಡಾರ ಬಣ್ಣ ಹೆಂಚಿನ ನಮ್ಮ ಜೋಗುಗಳಿಗೆ ಕೇಂದ್ರದಾದ ದಾದ ಉತ್ತರ ಗೋಪಾಲಿಗೆ ಏರೆ ಗಂಡ ಒಂದು ಅನಿಕ್ಕ ದಾದ ಏತ ಕಟ್ಟ ಪಾಂಬುಡದ ಕಾಯಿ ಹೆಂಚಿನ ದಂಡೆಮಾಲ ಹೆಂಚಿನ ಕುರ್ಜಿ ಮಾಲ ಹೆಂಚಿನ ಕಾರಪಾಲ ಹೆಂಚಿನ ಇಜರ ಹೆಂಚಿನ ಅತನ ಇರೇಗ ಬೆದಬೇತನಂದ ಬಂಡಾರದ ವಸ್ತುವುಳ್ಳಾದ ಅತನ ದೈವಗಳು ಬೆದಬೇತ ಇನ್ನು ಆಟ ನಾಟಕ ತೂಪನಮ ಆಂಡ ದೈವಾರಾಧನದ ಕಲಟಿ ಇಂಚಿನಜ್ಜಿ ದೈವಾರಾಧನದ ಕಲಟಲ ಅಂಚಿನ ಸಾಂಸ್ಕೃತಿಕವಾದ ವೈಭವವುಳ್ಳ ತಿರುನಲಿಕೆ ದುಂಬುನಲಿಕೆ ಅಡ್ಡತಲನಲಿಕೆ ಸವರ್ನಾಟ್ಯ ಮಾನೆಚ್ಚಿ ಮುಗತೆಚ್ಚಿ ಬಂಡಿ ವಲಸಾರಿ ಏತ ನಮ್ಮನಿಂದ ಬೇತೆ ಬೇತೆ ನಮ್ಮನಿಂದ ವೈವಿಧ್ಯಮಯವಾದ ಅಂಚಿನ ವಿಚಾರವಿತ್ತ ನಮ್ಮ ಏರಾಂಡಲ ತೂದ ಇದು ನಮ್ಮ ಮನಸ್ಸು ದಿಂಜಜ್ಜ ನನಗೆ ಅವು ಅಗತ್ಯಜ್ಜಿ ಅಂದ ನಮ್ಮ ಆಲಾದ ಬೋತ ನಮ್ಮನ್ನ ಜೋಕ್ಲೆ ಗೋಡೋದು ಯಾವ ಬಂತು ಇಲ್ಲಿ 16-15 ವರ್ಷದ ಜೋಕ್ಲು ಈ ಪರಿಸ್ಥಿತಿಗೆ ನಲಗದಿ ನನ್ನ ಒಂದು 15 ವರ್ಷ ಪೋಯಿ ನೀನು 10-15 ವರ್ಷ ಪೋಯಿ ನೀನು ತಲೆಮಾರು ನಾಶ ಒಂದು ಹಿರಿಯಕ್ಕೆ ನಾಶ ಆಗಿಬಿಟ್ಟು ನೀನು ಏರಡಕ್ಕೇನು ಇಲ್ಲಿಲ್ಲ ಗುತ್ತುದಾರಕ್ಕೆ ಏನಾದ್ರು ಗುತ್ತುದಾರ ಬಂಪೇರು 12ಕ್ಕೆ ಏನು 12ಕ್ಕೆ ಏನು ನಾನು ಕಟ್ಟಡಕ್ಕೆ ಏನು ಬಂಪೇರು ಅಪ್ಪ ಯಾಕೆ ತುಂಬ ತೀರ್ಮಾನ ಹೋಗ್ತದೆ ಗುತ್ತುದೆಲ್ಲ ತೀರ್ಮಾನ ಇರ್ತದೆ ಸಮನ್ವಯತೆ ಇರ್ತದೆ ಅಂಚಿನೊಂದು ವ್ಯವಸ್ಥೆ ಇರ್ತ ನಮ್ಮ ಸಮಸ್ಯೆಗೆ ಉತ್ತರ ಕೊಡಿಯೋ ಅವಕಾಶ ಇರ್ತದೆ ಇಲ್ಲಿ ನನ್ನ ಏರಿಯಾದಲ್ಲಿ ಈ ಸಮಸ್ಯೆಯನ್ನು ಕೇಂದ್ರ ಎಂಚನ ಮೈನೆ ಆಗಿರ್ಬೋಡ್ರಿ ಇಲ್ಲಿ ನಮ್ಮ ಇಲ್ಲಿ ಭೂತೋಲಾತ ಯಾಕೆ ಬುಲ್ಪುಲಾಕ ನೀನು ಮಾತಾಡಿಲ್ಲ ನೇಮಗು ಬಂಗಾರದೇ ಅದೇ ಇದೇ ಮಾತಾ ಫೋನಾಗ ತೇರಿಗೆ ಫೋನಾಗ ನಮ್ಮ ಮಾತೆಲ್ಲ ಹೋದು ನಮ್ಮ ಮಾತೆಲ್ಲ ರೋಗಿನಕ ಆ ಫೋಟೋ ತೆಪ್ಪುನಿಟ್ಟೆ ಕೂಡ್ದ ನಮ್ಮ ಮಾತೆಲ್ಲ ಈಗ ದಾಯಿಗೆ ದೈವದ ಫೋಟೋ ನೀವು ಗಂಧಜಾವನ್ನಿ ಮನಸ್ಸಲ್ಲಿ ಜೀವನ 16 ಸಂಕ್ರಾಂತಿ ಸೂಕ್ಷ್ಮ ಅವಕಾಶವುಳ್ಳ ಅತನ ಇರೇಗ ವರ್ಷದ ಐನ ನಿಜ ರೂಪಕ್ಕೆ ಅವಕಾಶ ಉಂಟು ಅತರ ವಾಜ್ ಆಗಿರುವುದು ಸ್ವಾಮಿಗಳ ಮೇಲೆ ನಿಂತನ ದೈವಗಳ ನೆಲೆಯಪ್ಪ ನಮ್ಮ ಕೈಕಲ ಮೊಬೈಲ್ ಬಾಲ್ಯದ ಕೈಕಲ ಮೊಬೈಲ್ ಜೋಕುಲ ಕೈಕಲ ಟಿಪ್ಪು ಬಲ್ಪುಗಳ ಅಕ್ಕನ ತೂನಾಗ ಅಜ್ಜನಿಗೆ ಒಂದು ಲೈಕ್ ಕೊಡಿ
ಲೈಕ್ ಕೊಡಿ ನಮ್ಮ ಏರು ದೇವರಿಗೆ ಅದ್ರ ಒಂದು ನಮ್ಮ ಇಲ್ಲ ಒಂದು ಅಗೇಲಿ ಆ ಅಗೇಲು ಪಟ ತೆಪ್ಪನು ಐದು ಪಾಟನು ಆ ಅಗೇಲೆಲ್ಲ ಇಟ್ಟುಕೊಂಡು ದುಂಬುದ ಅಗೇಲು ಇಟ್ಟುಕೊಂಡು ಇತ್ತದ ಅಗೇಲು ಇಟ್ಟುಕೊಂಡು ಎಮ್ಮೆಂತ ಪಾತ್ರೆ ಮಾತ್ರ ದೀಪದೀಪನು ಪ್ಲಾಸ್ಟಿಕ್ದಲ್ಲಿ ಇಟ್ಟು ಮಾತ್ರ ಕಲಿಗಿಲಿ ಮಾತ್ರ ಇದು ನೇರು ಮಾತ್ರ ನಿಗಲು ಆ ಮೂರಿಗೆ ನಾನು ನೆಟ್ಟು ವಾಟ್ಸಪ್ಪಲ್ಲಿ ಮಾಡ್ಬಾರ ಇಲ್ಲಿ ಅಂದಾಜ ಒಂದು ನನಗೆ ನಾಚಿಗೆ ಅವರು ನನಗೆ ಬಲ್ಪುಗಳು ಹಾಕಿದ್ದೀವಿ ಒಂದು ನೇಮದ ಪ್ರತಿಗೆ ಪಡಿಯಾರಿಗೆ ಹೊರತು ಕುಕ್ಕಿಲ್ ಮಾತ್ರ ಎಣ್ಣೆ ಪೂಲೆ ಕೊರೋನಾ ಬರ್ತದೆ ನೇಮ ಬಿರಿನಾಡಿ ಮುಟ್ಟ ಒಂದೇ ಒಂದು ತೂಕನಂತೆ ಒಂದು ನಂತುಂಡ ತೂಕ ನಮ್ಮ ತೂಕನ ನನಗೆ ಎಣ್ಣೆ ಪೂಲೆ ಕೊರ್ಪಣೆ ಅಂತ ನನಗೆ ಗೊತ್ತುಂಡ ಕುಕ್ಕಿದ ಪುಣೆ ಅಂತ ನನಗೆ ಗೊತ್ತುಂಡ ಸಂಧಿ ಪಾರ್ದನ ಪುಣೆ ಅಂತ ನನಗೆ ಗೊತ್ತುಂಡ ನನಗೆ ಸಗಣ ಪುಣೆ ಅಂತ ನನಗೆ ಗೊತ್ತುಂಡ ಆ ದೈವದ ಕಲಟಿ ಬೆಂಬೇರೆಂದೇ ಅಂತ ದಾಯ ಪಂಡೆ ಅಂತ ಕೇಳ ಇನ್ನೀಗಲ ದೈವದ ಕೊಡಿಯಡಿತ ದಂಪದ ಇಡುತ್ತೊಂದು ಬಾರಿ ವಿಶೇಷವಾದ ಸೇಡಿದ ಮಂಡಲ ಬಾರದು ಐನ ಅಗಿತ್ತೊಂದು ಬಾರದರೆ ಬಾರದು ಆ ಬಾರದರ ಮಿತ್ತು ಬಾರಬಾರದು ಐನ ಮಿತ್ತೊಂದು ಇರಲಿದೆ ಐನ ಮಿತ್ತು ಉರುಪೆಳಬಾರದು ಐಟು ನಮ್ಮಲ್ಲಿ ತಾರಾಯಿ ಬತ್ತಿರ ಬಜ್ಜೆ ದೀಪನಮ ಐದು ಕೂಡ ಮಿತ್ರದೊಂದು ಬಾರಿ ವಿಶೇಷವಾಗಿ ಒಂದು ಆಕೃತಿದೊಂದು ಬಲಿಮುಖರಿಗೆ ದೀಪ ಬಲಿಮುಖದ ಮಿತ್ತೊಂದು ತಿರಿ ದೀಪ ತಿರುತವರಾಗಿ ನಮ್ಮ ಕಿರುಪುನ ನುಪ್ಪುನ ಒಂದು ಚರ್ವ ಹಂಪುಣಂಜಿ ಒಂದು ಕುರ್ತಿ ಮುಖ ದೀಪ ಐದು ಮುಖ ಕೂಡ ನಮ್ಮ ಐನ ಉಲಾಯಿ ನಮ್ಮ ಪೇರು ಕುರ್ತಿ ನೆಯ್ಯಿ ಬಂಡು ಪರಂದು ದೀಪ ಐನ ಉಲಾಯಿದಲ್ಲಿ ಬಲಿಕುತ್ತು ದೀಪ ಆ ಬಲಿಕುತ್ತ ಮಿತ್ತೊಂದು ದೀಪಂಡು ಈ ದೀಪದಾದ ಬಲಿಂದ ನೆನಪು ನನಗೆ ಏರೆಗಾಂಡಲ ಗೊತ್ತುಂಡ ನಮ್ಮ ಪೋಪನು ಇವು ರಕ್ಷಿತನ ನಮ್ಮ ಬಿನ್ನೇರಿಲ್ಲವೇ ತಿನ್ಪುನು ಉಂಪುನ ಹತ್ತನೆ ನನಗೆ ಓಲಾಣ ಗೊತ್ತುಂಡ ಅವೇ ನಮ್ಮ ಬೆಮ್ಮೇರಿನ ತೋಡೊಂದು ಎಲ್ಲ ಕೇಳಿರಂದ ಐದು ತೂಲೆ ಅವು ಬೆಮ್ಮೇರು ಐದು ಮಿತ್ತು ಬಲಿ ಗಾಯಕ ಗೀತೆಗಳಿಂದ ಬೆಮ್ಮೇರ ಸೃಷ್ಟಿಗೆ ಬಲಿ ಕೃಷಿ ಕ್ರಾಂತಿ ಮಂತ್ರದ ನನಗೆ ಅಂಕ ಆಯನ ಮಂತ ನಮ್ಮ ತೀರ್ಮಾನ ನಮ್ಮ ಬಲಿಯಂದ್ರನ ಕಥೆಗೆ ಓಲು ಮುಟ್ಟಿ ಬಲಿ ಎಂದರೆ ಓಲು ಬಲತೆ ಬರಿಯಲ್ಲಿ ನಾಮಕ ಸುದ್ದಿಸಾಲ ಸುವತ್ತೆ ಮನುಡ ಅಂಕ ಆಯನ ಮಂತ್ರ ರಾಜ್ಯವಾಗಿ ಬಲಿ ಎಂದರೆ ಕೊಂಡ ಈ ಅಂಚಿತನಲ್ಲಿ ಕ್ರಾಂತಿ ಈ ಬಲಿಯಂದ್ರ ನಮ್ಮ ಈ ತಾತುಗಳ ವಾಮನನ್ನು ನೆನೆಸೊಂದಿದ್ದ ಆಗ ಭೂಮಿಗೆ ತಾರನ ಬಲಿ ನಮ್ಮ ನೆನೆಸುದ ದಾಯಿಗೆ ನಮಗೆ ಬಂತು ಅಂತ ಕೇಳ ಉದಿನವಾಗ ತೆರಿಗೆ ನಿಂತಂದ ಇಂಚಿನ ಪ್ರಾಥಮಿಕವಾಗಿ ಅಂತಿಲ್ಲ ಈ ಒಂದು ವಿಚಾರ ನನಗೆ ತೆರಿಜಿಂದ ನಮ್ಮ ತುಲ್ವೆ ಬಂದ್ಬಿಡಂತಿಲ್ಲ ತುಲ್ವೇರು ಬಂದ್ಬಿಡಂತಿಲ್ಲ ಆಲೋಚನೆ ಮಾಡೋ ದಾದೊಂದು ನಮ್ಮ ಓರೆ ನಮಗೆ ಲಿಪಿ ನನಗೆ ದಾಯಿಗೆ ನನಗೆ ಇದು ಮಾತಾಡೋಡೇನೆ ಆ ಲಿಪಿ ಬುಕ್ಕೊಂಜಿ ನನ್ನೊಂಜಿ ನನಗೆ ಬೋರ್ಡು ಏರಿಗೆ ಇನಿ ನನಗೆ ಬೋರ್ಡು ಏನಂತೆ ರಾಜ್ಯ ಭಾಷೆಯನ್ನು ಮಂಪುಣಂತೆ ಮತ್ತೆ ಇಂಚಿನ ಅಧಿಕೃತ ಭಾಷೆಯನ್ನು ಮಂಪುಣಾಗಿ ನಾವು ನಮ್ಮ ಆಸೆಗಳು ಅದು ಗೆಲ್ತದ ಗೋಪಿರತ್ತೆ ಯಾನ ನವದಿನ ಈ ತುರ್ವಪೇರ ಚಾಕಿನ ಮಂಪ ಅದರ ಯಾನ ಈ ಮಲ್ಲಿಗೆ ದಾದನ ಸಂದವರು ಮಾಡ್ಕೊಂಡಿದ್ದೆ ನಾಚಿಕೆ ಜನಕ್ಕೆ ದಕ್ಷಿಣ ದಾತನ ವಿಚಾರ ಆಗ ನನ್ನ ಪ್ರಾಥಮಿಕ ವಿಚಾರ ಗೊತ್ತಿದ್ದೀನಿ ನನ್ನ ರಾಜ್ಯ ಅಧಿಕೃತ ಭಾಷೆ ನಮ್ಮ ಸಾಧ್ಯ ವ್ಯಕ್ತಿ ಇದೆ ಮುಕ್ತ ಜನಪ್ರತಿನಿಧಿಗಳ ಸಾಧ್ಯರು ನರಮಣಿ ಭಾವನೆ ಇರುತ್ತದೆ ದಯಪಣ್ಣ ತುಳುನಾಡು ಬಾಯಿ ಪುರುದಲ್ಲಿ ಈ ಗಣೋಮ ಅಂಬರ್ಪಣಮ ಗಣೋಮದ ವಿಚಾರಕ್ಕೆ ಒಂದು ಯಾಕೆ ಚರ್ಚೆಗಳು ಬರ್ತದೆ ಈಗ ನಮ್ಮ ಒಂದು ರೀತಿಯಿಂದ ವಿಕೃತವಾಗಿ ನಂತಿನ ವ್ಯಕ್ತಿತ್ವ ಜನಕ್ಕೆ ಇಟ್ಕೊಳ್ತೀವಿ ಏನಂದ್ರೆ ಇಲ್ಲಿ ತುಂಬ ಗಣೋಮ ಮಾಡ್ಕೊಳವು ಭಾರಿ ಇಲ್ಲದ ಮಾತ್ರ ಇಲ್ಲಲ್ಲ ಆಪೆ ದೇವಸ್ಥಾನಗಳು ಮಾತ್ರ ಒಂದು ಯಾಕೆ ಜಾಗೆ ಐತಿಂದೆ ಗುಡ್ಡು ಪೇರು ಅಲ್ಪ ಗಣೋಮ ಹಾಕಿದ್ರು ಅವು ಭಾರಿ ಎದ್ದೇವೆ ಸುಮ್ಮನೆ ಮಲಮಲ ಕೆಲವು ಗುಡ್ಡದ ಇಲ್ಲದ ಮಾತ್ರ ಒಂದು ಗಣೋಮ ಸಂಕಲ್ಪ ಅಲ್ಲಿ ಗಣೋಮ ಕಂಪನಿ ವೈಜ್ಞಾನಿಕ ಮತ್ತು ಧಾರ್ಮಿಕ ಇತಿಹಾಸ ಉಂಡೆ ದಾಯಿಕ ಗಣೋಮ ಅದಕ್ಕೆ ನಮ್ಮ ಮಂತ್ರನ ತೂತು ಕಲ್ಪನೆ ಗಣಹೋಮವು ಹೋಮ ಪ್ರಧಾನ ಐನ ಪುಗೆ ನನಗೆ ಬಾರಿ ಪ್ರಧಾನವಾದ ಆ ಪುಗೆ ನನಗೆ ದಾಯಿಕಂದು ಕೇಳ ಇನ್ನು ಒಂದು ಧಾರ್ಮಿಕ ಚಿಂತನೆ ಮಾಡ್ತಿದ್ರೆ ನಮ್ಮ ಈ ಹೋಮದ ಮುಖಾಂತರ ತೀಯಲ್ಲ ನಮ್ಮ ದುಮ್ಮದ ಇಲ್ಲಲ್ಲಿ ಮಾತ್ರ ಈ ಗ್ಯಾಸ್ ಬರ್ತದ ಮಾತ್ರ ಊರ ನನಗೆ ಬಿಡಿ ನಮ್ಮ ಇಲ್ಲಲ್ಲಿ ಇಡೀ ಪರಿಸರದಲ್ಲಿ ಸ್ವಚ್ಛ ಮತ್ತು ಒಂದು ಪುಗೆ ನಂಗೆ ಗೊತ್ತುಂಡ ನಮ್ಮ ಇಲ್ಲದ ಉಲಾಯಿ ಅಡಿಗೆ ಹಾಪನೆ ಪುಗೆಟ್ರಿ ಕನಕದ ದಿಕ್ಕಿಂದ ಪುಗೆತ್ತದೆ ನಮ್ಮ ಭಾರತೀಯ ಬಿಡ ಇರ್ತದೆ ಐಟು ಪುಗೆ ಹೋಗ್ತಿದ್ರೆ ನಮ್ಮ ಕೆಲವು ಅನೇಕ ಬಿಲ್ಲಗಳನ್ನೆಲ್ಲ ಬೆಲ್ಲದ ಕಟ್ಟದ ಬೆಲ್ಲದ ಪುಗೆ ಹೋಗ್ತಿದ್ರೆ ಅನೇಕ ಕಿದೆಟ್ಟು ಹೋದಾಗ ಕೈಕಂಜಲಿಗೆ ಕಿದೆಟ್ಟು ಅವನಿರ್ತಾರೆ ಭಾರತೀಯಲ್ಲಿರ್ತ ನೆಟ್ಟು ಮಾತ್ರ ಪುಗೆ ಹೋಗ್ತಿದ್ರೆ ಆತ ಮಾತ್ರ ಇರ್ತಂದ್ರೆ ಅರೆಗಾಲಲ್ಲಿ ಮನೊಂದೊಂಪ ಬಸವೊಂದೊಂಪ ಅಂತಿನ ಜಾಗ ಎಲ್ಲ ಪುಗೆ ಹೋಗ್ತಿದ್ರೆ ಅವಳ ತಂದೆ ಕೂಡ ಇರಿಗೆ ಏಪ್ರಿಲ್ ಮೇಟ್ ಮಾತಾ ಇರಿಗೆ ನಮ್ಮಲ್ಲಿ ಸೂಟಾನ್ ಬಾರ್ಡ್ ಮಾಡ್ಕೊಂಡಂತೆ ನೋಡಿ ಕ್ರಮದಲ್ಲಿ ಆ ಸೂಟಾನ್ ಬಾರ್ಡ್ ಮುಖಾಂತರ ನನಗೆ ಸೂಟಾನ್ ಬಾರ್ಡ್ನಲ್ಲಿ ತಿಳಿಯಂದ್ರೆ ಐಟೊಂದು ಜಾತಿ ವಿಶೇಷವಾಗಿ ಪುಗೆಬಹುದು ಪರಿಸರವನ್ನು ಸ್ವಚ್ಛವಂತ ಉಂಟು ಅನೇಕ ಜಾಗದಲ್ಲಿ ಮಾತ್ರ ಹೋಮದ ನನಗೆ ನಿಯಮಗಳ ಆ ಪುಗೆ ಬಂಪನ ಶ್ರೇಷ್ಠತೆಗೆ ಕೂಡ ಧಾರ್ಮಿಕ ಪರಿಕಲ್ಪನೆ ಕೊಡ್ತೊಂದು ಈ ವ್ಯವಸ್ಥೆ ಉಂಟು ಇನ್ನು ಯಾರು ಕೇಳಿ ಅನೇಕ ಜಾಗಗಳಲ್ಲಿ ಮಾತ್ರ ದೈವಗಳ ಇನ್ನು ನಮಗೂ ಹೋಮ ನನಗೇ ದೀಪನಂತಿನ ಪರಿಸ್ಥಿತಿಗಳು ಅನೇಕ ಜಾಗಗಳಲ್ಲಿ ಮಾತ್ರ ದುಂಬು ಮಾತೆಯರಿಗೆ ಸಂಕ್ರಾಂತಿ ನಿತ್ಯ ದೀಪ ಮಾತ್ರ ಕೆಲವು ದೇವಸ್ಥಾನ ಮಾತ್ರ ಇದ್ದ ದೇವಸ್ಥಾನ ಅಪ್ಪ ಈ ಹೇಳ್ಕೊಡೋರಿಗೆ ಫೋನಾಗ ಶುರು ಕೊಂಚ ಹೋಮ ದೀಪಿರಿ ಸೇಡಿದ ಮಂದಲ ಬಾಡು ಅಂತೀರಿ
ಒಂದು ಗೆಂಡ ಕೊಡೋಂತೀರಿ, ಗೆಂಡದ ಸುತ್ತ ಬೆಳತ ಕನಕ ದೀಪಿದ್ದೀರಿ, ಆ ಬೆಳತ ಕನಕಲ್ಲಿ ನೇಮ ಇಟ್ಟುಂತೀರಿ, ಆ ನೀಟನ್ನು ಹೋಮ ಬಿಡೋಂತಲು ಧೂಮ ಬಿಡೋಂತಲು ಆ ಧೂಮ ಇಲ್ಲ ನಮ್ಮ ದೆಯ್ಯವು ಧೂಪನೇ ಕೊಡೋತ್ತಂದ್ರೆ ನಮ್ಮ ದೆಯ್ಯವು ಆರತಿಜ್ಜಿ, ಮಂಗಲಾರತಿಜ್ಜಿ, ಕುಂಕುಮಾರ್ಚನೆಜ್ಜಿ, ಬ್ರಹ್ಮಕಲಶಜ್ಜಿ, ಕುಲ್ಲುದು ಪೂಜೆಜ್ಜಿ, ದೆಯ್ಯೋಲೆಗೆ ಕುಲ್ಲುದು ಪೂಜೆಜ್ಜಿ ನೆನಪುದಿಲ್ಲ ದಾಯಪಡ ದೆಯ್ಯೋಲಿನ ಕಾರ್ಯಕ್ರಮ ಪೂರ ಉಂಟುದು ಬಂಡಾದಿಪಣ ಉಂಟುದು, ಗೊಲಸಾರಿ ಉಂಟುದು, ಐದು ಬಾರ್ಲೆ ಕೊಟ್ಟಣ ಉಂಟುದು, ಬೇರೆ ಬೇರೆ ರೀತಿಯ ಇಂಚಿನ ಕಾರ್ಯಕ್ರಮ ಇತ್ತಲ್ಲ 11ನೇ ಮಾತ್ರ ಪೂರ ಉಂಟುದೇ ಅಪ್ಪನು ದೇವರಿನ ಕಾರ್ಯ ಮಾತ್ರ ಉಂಟುದಾಪಿದ್ರೆ ಇಂಚಿತ್ತನಲ್ಲಿ ವೈಜ್ಞಾನಿಕ ಕಾರಣದೊಟ್ಟಿಗೆ ಧಾರ್ಮಿಕತೆ ಇರ್ತದೆ. ಅಂಚಿನ ಹೋಮ ಇಲ್ಲಿಲ್ಲ ಆಯ್ದ ಶುರುವಾಗಿ ಎಡ್ಡ ವಿಚಾರ ಆಯ್ತು ಇನಿ ಓಲ್ಲ ಇನಿ ಗ್ಯಾಸ್ ಇಟ್ಟಿರ್ತಾರೆ ಪೂಗೆ ಕನಕ್ಕು ಮಾತ್ರ ಇದ್ದಾನೆ ಇದ್ದಾರೆ ಅವರಿಗೆ ಆಯ್ನ ಬಾರಿ ಇದೆ ಐದು ಕುಡಾನ ಸುಲಭ ಇರಬಹುದು ಕುಡಾಯಿ ನಿಧಾನ ದಿನೊಟ್ಟು ಐದು ಕಡೆ ಗಣವಹಿಸಲು ಒಂದು ಇಟ್ಟಿಗೆ ಮನೆಗೆಲ್ಲ ಕೊಂಚ ಕರ್ಬೋದ ಮನೆಗೆ ಬರ್ತದೆ ಇಲ್ಲಿಲ್ಲದೆ ಬೋದು ಅವನಿಗೆ ಮನೆಗೆ ಕರ್ಕೊಂಡು ಕರ್ಬೋದ ಕಾರಣವೇ ಒಬ್ಬೇ ಕಾರಣಗಳ ಕರ್ಬೋದ ಬನಲೆಗೆ ಶ್ರೇಷ್ಠಾಗ್ನಿ ಉರಿಯಲಬಲ್ಲಿ ಐದು ನೆಯ್ಯಿ ಪರಂದು ಬೇರೆ ಬೇರೆ ಹವಿಸಲು ಸೂತೊಟ್ಟಿಗೆ ಕರ್ಬೋದೊಟ್ಟಿಗೆ ಬರಕಾಯಬಲ್ಲಿ ದೇವರಿಗೆ ಮಣ್ಣು ಕಂಚಿ ಪಿತ್ತಲೆ ಮಾಡ್ಕೊಂಡ್ರೆ ನಾವು ಸುತ್ತಲತ್ತಂದೆ ಒಂದು ಮಾತಾಡ್ತೇವೆ ಆಗ ಇಲ್ಲಿ ನಮಗೆ ಕರ್ಬೋದ ಬಣ್ಣದ ಗಣವನ್ನು ಬತ್ತ ಆಗಲೇ ಇಲ್ಲಿ ತಡೆದುಂಟು ಎತ್ತೋ ಬರ್ತಿ ನಮ್ಮತ್ತೀಯ ಆಗ ನನ್ನ ನೆರೆದು ತುಂಬಬಹುದು ಜನಕುಲಿಗೆ ಈ ಓಡೇಟ ನನಗೆ ಮಾನಸಿಕತೆ ಬರ್ತಂದ್ರಿಂದ ಪೂಜೆ ಮಂತ್ರದಿಂದ ನಮ್ಮ ಸೈಪ ಅಂತ ಎಲ್ಲ ಜೋಗಿಗೆ ಸಮಸ್ಯೆ ಆಗ್ಬೋದು ನನ್ನ ಇದಕ್ಕೆ ನೆರೆದೊಂದು ಅಜ್ಜಬಹುದು ನಾನು ಈಗ ಆನ್ಲೈನ್ ತೋಜನ ಪರಿಸ್ಥಿತಿಕ್ಕೂ ಅದನ್ನೇ ಒಳ್ಳೆಯದಿಕ್ಕೆ ಸೃಷ್ಟಿ ಮಾಡ್ತೀನಿ ಬ್ಯಾಟ್ರಿ ಚಾಲಿತ ಅದು 4 ಹೋಮ ಬರೆಯರೆ ದಾಯನಿಗೆ ಯಾರು ಪಂಪುಡಿನಿ ಎಡ್ಡ ವಿಶಾಲ ಈಗ ಸಿಗೊಂದು ನನಗೆ ಈ ಒಂದೇ ಒಂದು ದೇವರ ದಯಟು ಈ ದೈವಾರಾಧನೆ ದೇವತಾರಾಧನೆ ಆಯ್ತು ಮೋಸ ಆಯ್ತು ಕಪಟ ಆಯ್ತು ಮನ್ಕೋಚಿ ಆಯ್ತು ಎಡ್ಡ ವಿಚಾರ ಎಗಳಿಗೆ ಕೊಲ್ಲಿ ದಾಯನಿಗೆ ಕೇಳ ಎಗಳ ನಂಬರಿಗೆ ಸುತ್ತು ಎಗಳು ಮುಕ್ತೇವೆ ಎಗಳಿಗೆ ಪನ್ಲೆ ಎಂದು ಪಂಪುಣಿ ಈಗ ಪನ್ಲೆ ಐದಾದ ಮಾತೆಲ್ಲ ಒಂದೊಂದು ವೇದಿಕೆ ಧರ್ಮದ ಪ್ರಕಾರ ಈಗ ಒಂದು ಸಮಯ ಕೊಡ್ತೇವೆ ಸಮಯ ನೀರೋಗಿದ್ರೆ ಅದನ್ನ ಪಾತ್ರೆಯನ್ನು ಮುಂದುವರಿಸಿ ಇಚ್ಛಿಸಿ ಒಂದು ಮಾತೆಲ್ಲ ದೈವಾರಾಧನೆ ನೋಡಿ ಮಾತೆಲ್ಲ ಬಾರಿ ಕೊಲ್ಲೋಡು ನಮ್ಮದು ನಮ್ಮ ಯೋಗಗಳಿಗೆ ಗುಲ್ಪದ ಬರ್ಪನ ಕತೆ ಪಲ್ಲೆ ಇನಿ ಇಂಚಿನ ಆರಾಧನಾ ಕ್ರಮ ಇದ್ದಂದ್ರೆ ನಮ್ಮ ಮಾನಸಿಕ ನೆಮ್ಮದಿ ಮೋನಿಗೆ ತೆಲಿಕೆಜ್ಜಿ ಇನಿ ನಮ್ಮ ಪರಿಸ್ಥಿತಿ ಹಾಲಾತನೆ ದಾಯಿಗಳಿಂದ ಒರೆಯಕೊರಿ ಒತ್ತಡಗಳು ನಮ್ಮ ಬದುಕೊಂದಲ್ಲ ಈಗಲೇ ಇಲ್ಲೋಕ್ಕಿಲ್ಲ ಈಗ ನೇನು ಮಾತ್ರ ಒಟ್ಟಾರೆ ಪೂಜೆ ಪುರಸ್ಕಾರ ಮಾಡೋದು ಇಲ್ಲೇನೆ ಕಾಸಿದ್ರೆ ಬಾರಿ ಸರಳ ರೀತಿ ಇಲ್ಲೋಕ್ಕಿಲ್ಲ ಮಾತ್ರ ಅವಕಾಶ ಉಂಟು ತುಂಬ ಮಾತ್ರ ಆಚಾರ ಬರ್ತದೆ ಕೋರಿ ಹೋಗಿ 4 ಮೂಲೆಗೆ ನೆತ್ತೇರು ಮುಟ್ಟಾದೆ ಮಧ್ಯಾಹ್ನ ಆಗುತ್ತೆ ನಮ್ಮ ಮನೆಯಿಂದ ಓಮನಿಗೆ ಮುಂದುವರಿಬೋದು ಬಾರಿ ಚೌಕ ಇಲ್ಲೋಕ್ಕಿಲ್ಲ ಮುಟ್ಟದ ಇಲ್ಲಿ ನನಗೆ ದುಮ್ರಾಣಿ ರಾತ್ರಿ ಶುರುವಾಗುವ ಕಾರ್ಯಕ್ರಮ ಇಡೀ ಕಾರ್ಯಕ್ರಮ 3 ಗಂಟೆ ಆದ ರಾತ್ರಿಗಳನ್ನು ನಮ್ಮ ನೆನಪಿದೆ ನಮ್ಮ ದ್ರಾವಿಡ ಮೂಲ ಪರಂಪರೆ ತಗಲಿ ನನಗೆ ಕಡಲೆಬಲ್ಲಿಯಲ್ಲಿ ಕೋರಿದ್ದನ್ನು ನಮ್ಮ ವಾದೆಲಜ್ಜಿ ನಮ್ಮ ಏಪಲ ಮಾಂಸಾಹಾರಿಗಳು ನಮ್ಮ ಅಪ್ಪೆಯವರ ನನಗೆ ನಿರಪೇರು ಕೊಟ್ಟಂತೆ ನನ್ನ ಮಾಂಸಾಹಾರಿ ಏನಿದೆ ಅಪ್ಪೆ ನಿರಪೇರು ಕೊಡ್ತಾರೆ ಮಧ್ಯದ ದಾಯಿಗೆ ನಮ್ಮ ಮಾಂಸಾಹಾರಿ ತಿನ್ನೋದು ಬಂದ್ಬಿಡುತ್ತೆ ನಮ್ಮ ಮಾಂಸಾಹಾರ ತಿನ್ನೋದು ನಮ್ಮ ತೀರ್ನ ನಮ್ಮ ಇಂಚಿನಲ್ಲ ನಮ್ಮ ದೈವಾರಾಧನೆದಲ್ಲ ಈಗ ಚೌಕಟ್ಟದ ವಿಚಾರವಲ್ಲ ಒಂದು ಮಾತು ನಾನು ತಿನ್ನಿ ಅನ್ಕೊಡು ನಮ್ಮ ತರಕಾರಿ ತಿಂಡಿ ಬೇಟಿಗೆ ಬಂದ ನಮ್ಮ ಈ ದಾದ ಅನ್ಕೊಡು ನಮ್ಮ ಈ ಬಾರಿ ಒಂದು ಮೋಸದ ಸುಲಿಟುಲ್ಲ ಒಂದು ಪ್ರಶ್ನೆ ಒಂದು ಅಡೆಯಲ್ಲಿ ಬಲಿಬೋದು ಟಿಕ್ಕಿನ ದರ್ಶನದಲ್ಲಿ ಒಬ್ಬನೇ ಟಿಕ್ಕಿನ ಅಜ್ಜನ ಮಾತ್ರ ಟಿಕ್ಕಿನ ಭೂತದಲ್ಲಿ ನಮ್ಮ ಮಾತ್ರ ಬಿಡೈ ಬಾರಿ ಈಗಲೇ ಕಷ್ಟ ಅಲ್ಲ ಕಾಂತೇರಿ ಮಾತಿನ ಹೊಟ್ಟು ತರಗತಿಯಲ್ಲಿ 20 ಕನ್ನಡ ಬರಲಿ ಖಂಡಿತವಾದ ನನಗೆ ಮೂಡಿಕೊಡ್ತದಲ್ಲ ಮುಗಿಕೊಡು ಇಲ್ಲದಿನ ದಿನ ಯಾಕಂದ್ರೆ ಇಲ್ಲ ಆವಡಂತೆ ಈ ಹೆಚ್ಚುವರಿ ಖರ್ಚಿದ ಪೂಜೆ ಪುರಸ್ಕಾರ ಬಿಡೈಬಲೆ ಈ ಒಂದು ಕೈತರಿಸಿನ ಈಶ್ವರ ನಂಬ ರುದ್ರಾಭಿಷೇಕರು ಬರಲಿ ವರ್ಷೋಡರ ನೇಮಕದ ಒಂದಿಗೆ ಬರಲಿ ರಟ್ಟು ಗೊಂಡ ₹1 4 ಬರಲಿ ಪೂಜೆ ಪುರಸ್ಕಾರ ಮಂತ್ರದ ಸಾಲ ಮಂತ್ರದ ಸೊಸೈಟಿ ಇತರೆ ಈ ನೆತ್ತ ಸಾಲ ಪೂಜೆ ಇದೆ ಮಂತ್ರ ಕೋಚಿ ಯಾರು ದಾಯ ಬಣ್ಣ ಕೇಳ ಸರಳತೆ ಜೀವನದಲ್ಲಿ ದಾನ ಸಾಲ ಜಾಸ್ತಿ ಆಗಿ ಹೋಗಲಿಕ್ಕೆ ಪ್ರಶ್ನೆಗಳು ಜಾಸ್ತಿ ಪ್ರಶ್ನೆದಲ್ಲಿ ಹೋಗೋಣ ದರ್ಶನ ಪೂಜೆ ಜಾಸ್ತಿ ಆತ ಐದಾದ್ರೆ ಭೂತೋಲ ಪರಿಕಲ್ಪನೆಯನ್ನು ಭಾರಿ ತುಂಬಿಡು ಭಾರಿ ಚೋಕರು ನನಗೆ ಕುಟುಂಬದಲ್ಲಿ ಜಾಗದಲ್ಲಿ ಗ್ರಾಮ ಸೀಮೆಗಳಲ್ಲಿ ಮಾತ್ರ ದೀಪೇರಿ ಇನ್ನಿಲ್ಲದೆ ಓಲ ಪಟ ದೀಪ ದೀವಲಿ ನಂಬಿರಜ್ಜಿ ನಮ್ಮ ದೈವಲ್ಲ ಕೋಲ ಇನ್ನು ಮಾತ್ರ ದಾರಿ ಗೊತ್ತಿಲ್ಲ ಗ್ರಾಮ ದೈವದ ಇತ್ತನೆ ಮನ್ಪೋಲಿ ಒಂದು ಫೈಲ್ ಮಾಡಲ್ ಒಂದು ಮಾಡಲ್ ಬಾರದೆ ಐದು ನೀರೇ ಬಾರದೆ ಒತ್ತೋರಲ್ಲಿ ಕಲ್ಲುಟ್ಟಿ ಕೈ ಅದಕ್ಕೆಲ್ಲ ಕುಟುಂಬದಕ್ಕೆ ಅಡ್ಡ ಹೋಗಲಿ ನಮ್ಮ ಇಲ್ಲದ ಗೋಡನೆ ಮನೆ ಮಂಚ ಹೊತ್ತಲ್ಲ ಗುಡಿ ಗೋಪುರ ಹತ್ತೆ ನಮ್ಮ ಕುಬಾಲದ ಮೂಜಿ ಒಂದು ಕುಲತಗರ ಒಂದು ಮುಡಿಪು ಒಂಜಿ ಪಾತ್ರೆಯಲ್ಲಿ ಇಲ್ಲಿ ಕಟ್ಟಿರ್ತದೆ 5 ಕುಬಾಲದ ಕಟ್ಟಲು ನಮ್ಮ ಹಿರಿಯ ಪಾಲ್ಕೊಂಡು ಬೈದಿರಿ ಅಂತಿತ್ತು ನಮ್ಮ ದೈವನು ನಮ್ಮ ಕಾಂತೇರಿ ಮಾತಿನ ಮಿತ್ತು ನಂಬಿಕೆ ಜನ ನಮ್ಮ ಈ ದೂರದ ಓಡಲು ಕೊರಗಜ್ಜ ಹೋಗ್ನು ಗುಲಿಗನಡೆ ಹೋಗ್ನು ಅದೇ ಹೋಗ್ನು ಬಣ್ಣದ                                                                                                                                                                                                                                         ನೀ
ಮಾಡ್ತದೆ ಒಂದು ಸ್ವಚ್ಛವಾಯಿನ ಬಾರಿ ನೆಮ್ಮದಿಯ ಬದುಕಿನ ಹಿರಿಯಾಕಿ ಬಾಲ್ಯಕ ಬದುಕುಗ ಹಿರಿಯಾಕಿ ನೂರೈದು ಬೇಸಿಗೆ ಬದಲು ಪ್ರಯತ್ನ ಮಂಪಚ್ಚಿ ಒಂದು 10% ಚೇಂಜ್ ಮಾಡ್ಪಂಚಿನ ಪ್ರಯತ್ನ ಮಂಪುಲೆ ನನಗೆ ದುಂಬು ಜೋಕ್ಲಿಗೆ ಅದೇ ನೇಮ ಪ್ರತಿಯೊಂದು ವಿಚಾರವಲ್ಲ ಕೈತರಿಬಹುದು ತೋರು ಈ ಪಂಪಲೆ ಎಲ್ಲ ಪಾತ್ರೆ ಮತ್ತು ಒಂದೊಂದು ವ್ಯತ್ಯಾಸಗಳಿಗೆ ಶ್ರಮ ಕೊಡಲೆ ಎಲ್ಲ ಪಾತ್ರೆಗಳ ಆರೋಗ್ಯ ಶಕ್ತಿನ ಜಟ್ಟಿಯಲ್ಲಿ ಬರ್ಬೇಕು ಏಕೆ ಕೊಡೋದು ಅವಕಾಶ ನಾಂಡ ನನ್ನ ಪಾತ್ರಗಳ ಮಾತೆಗಳ ಕಾಂತೇಜಿ ಮಾಡಿಲ್ಲ ಎನ್ನ ಗುರುಜ ಮಾಡಿಲ್ಲ ಗೊಲ್ಲಿದ ಉಜ್ಜಾಲ ಬಂಗಾರದ ಸರ್ಕೊಂಡು ಬರೆದು ಮಾನದೆ ಈಗ ಈ ಮಾತೆಗಳ ಬಂಗಾರದ ಪೇರ ಪಾಲ್ಪಟ್ಟು